ಬೆಳ್ತಂಗಡಿ ತಾಲೂಕಿನ ನಾರಿಯ ದೊಂಡೋಲೆಯ 200 ಮನೆಗಳಿಗೆ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಕಿಟ್ ವಿತರಿಸಿ ಮಾನವೀಯತೆ ಮೆರೆಯಲಾಯಿತು. ಕಳೆದ 1 ತಿಂಗಳಿನಿಂದ ಭಾರತ ಸರ್ಕಾರವು ದೇಶದಲ್ಲಿ ಕೊರೋನಾ ನಿಯಂತ್ರಣ ಹಾಗೂ ನಿರ್ಮೂಲನೆಗಾಗಿ ಲಾಕ್ಡೌನ್ ಆದೇಶ ಜಾರಿ ಮಾಡಿದೆ. ಈ ನಡುವೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೂಚಿಸಿದ ಲಾಕ್ಡೌನ್ ಆದೇಶವನ್ನು ಪಾಲಿಸುತ್ತಾ ಜೊತೆಗೆ ಲಾಕ್ಡೌನ್ ಆದೇಶದಿಂದ ಕೂಲಿ ಕಾರ್ಮಿಕರು, ನಿರ್ಗತಿಕರು ಹಾಗೂ ಬಡವರ್ಗದ ಜನರಿಗೆ ದಿನನಿತ್ಯದ ಜೀವನಕ್ಕೆ ಉಂಟಾಗುವ ತೊಂದರೆಗಳನ್ನು ಮನಗಂಡು ಶಾಸಕರು ವಸ್ತು ರೂಪದಲ್ಲಿ ಸಂಗ್ರಹಿಸಿದ ದಿನಬಳಕೆಯ ಆಹಾರ ಸಾಮಗ್ರಿಗಳನ್ನು ಒಟ್ಟು 100 ಕುಟುಂಬಗಳಿಗೆ ವಿತರಣೆ ಮಾಡಲಾಗಿದೆ. ಇನ್ನು ಅನೇಕ ಮನೆಗಳು ಬಾಕಿ ಇರುವ ಕಾರಣ ಇದೀಗ 2ನೇ ಹಂತದಲ್ಲಿ ಸಹೃದಯಿ ದಾನಿಗಳ ಸಹಕಾರದೊಂದಿಗೆ ಬಡ ಕುಟುಂಬಗಳಿಗೆ ಅಗತ್ಯ ವಸ್ತುಗಳ ಮೂಲಕ ಸಹಾಯ ನೀಡುವ ಕುರಿತು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಾರಿಯ ದೊಂಡೊಲೆಗಳಲ್ಲಿ ಅನೇಕ ಬಡ ಕುಟುಂಬಗಳನ್ನು ಗುರುತಿಸಲಾಗಿದ್ದು, ಪಂಚಾಯತ್ ಸದಸ್ಯರಾದ ಸುಧಾಕರ್ ಗೌಡ ಅವರು ಊರಿನ ಅನೇಕ ದಾನಿಗಳ ಹೆಸರನ್ನ ಪಟ್ಟಿ ಮಾಡಿ ಅವರ ಮನೆಗೆ ತೆರಳಿ ಊರಿನ ಜನರ ಸಮಸ್ಯೆಯನ್ನ ಮನದಟ್ಟು ಮಾಡಿ ಅವರಿಂದ ಸಂಗ್ರಹವಾದ ಹಣದಿಂದ ಇತರ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಪ್ರಮುಖ ಮನೆಗಳ ಮಂದಿಗೆ ಪಟ್ಟಿ ಮಾಡಿ ಆಹಾರ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸಲಾಗಿದೆ.